ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪುತ್ತೂರು ಜಾತ್ರೆ ಅತ್ಯಂತ ವೈಭವದಿಂದ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆಗಮಿಸುವಂತಹ ಭಕ್ತರಿಗೆ ತಂಪು ಪಾನೀಯದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಬೇರೆ ಕುಡ್ಲ ಪುತ್ತೂರು ಘಟಕದ ಸದಸ್ಯರು. ಪ್ರತಿಯೊಬ್ಬ ಭಕ್ತರು ಕೂಡ ಬಾಯಾರಿಕೆಯಲ್ಲಿ ಇರಬಾರದು ಅನ್ನುವಂತ ಉದ್ದೇಶದಿಂದಾಗಿ ಭಕ್ತರ ಬಾಯಾರಿಕೆಯನ್ನು ತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಶೇಷ ಅನ್ನೋ ರೀತಿಯಾಗಿ ಈ ಒಂದು ಪಾನೀಯವನ್ನ ಮಹಾಲಿಂಗೇಶ್ವರ ದೇವಾಲಯದ ಕೆರೆಯ ಪಕ್ಕದಲ್ಲಿ ಅಶ್ವತ್ಥ ಕಟ್ಟೆಯ ಎದುರು ಭಾಗದಲ್ಲಿ ನೀಡ್ತಾ ಇರುವಂತದ್ದು. ಹಾಗಾಗಿ ಭಕ್ತರಿಗೆ ಈ ಒಂದು ಭಾಗದಿಂದಾಗಿ ಬರುವಂತಹ ಭಕ್ತರಿಗೆ, ಅದರ ಜೊತೆಗೆ ಜಾತ್ರೋತ್ಸವಕ್ಕೆ ಬಂದಂತಹ ಭಕ್ತರಿಗೆ ತಂಪಾಗಿರುವಂತಹ ಪಾನೀಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಲ್ಲದರ ಬಗ್ಗೆ ಘಟಕದ ಸದಸ್ಯರ ಜೊತೆ ಮಾತಾಡ್ಕೊಂಡು ಬರೋಣ. ಬೇರೆ ಕುಡ್ಲ ಪುತ್ತೂರು ಘಟಕದ ಅಧ್ಯಕ್ಷರಾಗಿರುವಂತಹ ಜನಾರ್ದನ ಪೂಜಾರಿ ಪದವು ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ದಂಡನಾಯಕ ಉಳ್ಳಾಲ್ತಿ ಅಮ್ಮನ ಆಗಮನ ಆಗುವಂತ ಸಂದರ್ಭದಲ್ಲಿ ಭಕ್ತರ ಬಾಯಾರಿಕೆಯನ್ನು ನೀಗಿಸುವಂತ ಪುಣ್ಯದ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ ಸರ್. ಏನ್ ಹೇಳ್ತೀರಾ? ಅದು ಏನಂತ ಗೊತ್ತಿಲ್ಲ. ನಾವು ಇದು ಘಟಕ ಆಕ್ಚುಲಿ ಮೊದಲಿಂದನೇ ಚಾಲ್ತಿಯಲ್ಲಿತ್ತು. ಆದರೆ ಕಾರಣಾಂತರಗಳಿಂದ ಅದು ಅಷ್ಟೊಂದು ಹೆಸರು ಗಳಿಸಿಲ್ಲ ಇತ್ತು, ಇಲ್ಲಿ ಚಾಲ್ತಿಯಲ್ಲೇ ಇತ್ತು. ಆದರೆ ನಮಗೆ ರೀಸೆಂಟಾಗಿ ಇದರ ಜವಾಬ್ದಾರಿಯನ್ನು ಮಂಗಳೂರಿಂದ ಕೊಟ್ಟಿದ್ದರು. ಹಾಗೆ ಆದ್ರೊಂದು 6-7 ತಿಂಗಳು ಡಿಲೇ ಆಯಿತು. ಅದು ದೇವರ ಪುಣ್ಯವೆಂದು ಗೊತ್ತಿಲ್ಲ. ಈ ದಿವಸಕ್ಕೆ ನಿನ್ನೆ ದಿವಸಕ್ಕೆ ನಾವು ಇದರ ಅಕೌಂಟ್ ಕೂಡ ನಿನ್ನೆ ದಿವಸಕ್ಕೆ ನಮಗೆ ಸಿಕ್ಕಿದ್ದು. ಈಗ ತುಂಬ ಈಗಿನ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ಅಕೌಂಟ್ ಸಹ ಅಷ್ಟು ಬೇಗ ಆಗ್ತಾಯಿಲ್ಲ ಸಂಘ ಸಂಸ್ಥೆಗೆ. ಆದರೆ ನಿನ್ನೆಯ ದಿನ ನಮಗೆ ಅಕೌಂಟ್ ಸಿಕ್ಕಿ ಇವತ್ತಿನ ದಿನ ನಾವು ಈ ದಿನ ಒಂದು ಪಾನೀಯ ವ್ಯವಸ್ಥೆಯನ್ನು ಎಲ್ಲರಿಗೆ ಬಾಯಾರಿಕೆ ನೀಗಿಸುವಂಥ ಕೆಲಸವನ್ನು ಮಾಡಬೇಕಂತ ಎಲ್ಲ ಸದಸ್ಯರೆಲ್ಲ ಸೇರಿ ಯೋಚನೆ ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ಈ ದಿನ ಕೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಭಾರಿ ಖುಷಿ ಆಗ್ತದೆ. ತುಂಬಾ ಜನ ಬರ್ತಾರೆ ಇವತ್ತು. ಹಾಗಾಗಿ ಎಷ್ಟು ಜನ ನಿರೀಕ್ಷೆಯ ಮೇರೆಗೆ ನಾವೊಂದು 5,000ದಿಂದ 10,000 ಜನರಿಗೆ ಪಾನೀಯ ವ್ಯವಸ್ಥೆ ಕೊಡುವಂಥ ವ್ಯವಸ್ಥೆಯನ್ನು ನಿರೀಕ್ಷೆಯಲ್ಲಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಕಲ್ಲಂಗಡಿ ಜ್ಯೂಸ್ ಅಂತ ಹೇಳಿದ್ರೆ ಅದು ಏನು ಗೊತ್ತಿಲ್ಲ, ನಮಗೆ ಎಲ್ಲರಿಂದ ಬಂದಿದ್ದೆ ಫೈನಲ್ ಚಾಯ್ಸ್ ಕಲ್ಲಂಗಡಿ ಜ್ಯೂಸೇ ಮಾಡುವ ಅಂತೇಳಿ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಈಗಿನ ಒಂದು ಟ್ರೆಂಡ್ ಕಲ್ಲಂಗಡಿ ಜ್ಯೂಸೇ ಮಾಡುವ ಅಂತೇಳಿ ಅದಕ್ಕೆ ನಾವು ಪೂರಕವಾಗಿ ತಯಾರು ಮಾಡಿಕೊಂಡಿದ್ದೇವೆ. ಪುತ್ತೂರು ಘಟಕದಲ್ಲಿ ಈಗ ರೀಸೆಂಟಾಗಿ ಇದು ಲಾಂಚ್ ಆಗಿದ್ದರಿಂದ ಇನ್ನು ಸದಸ್ಯರ ನೇಮಕ ಆಗ್ತಾ ಇದೆ ಅಷ್ಟೇ. ಈಗ ಸದ್ಯಕ್ಕೆ ಒಂದು 100ರಿಂದ 250 ಸದಸ್ಯರ ನೋಂದಣಿ ಆಗಿದೆ. ಇನ್ನು ಮುಂದಕ್ಕೆ ಅದನ್ನು ನಾವು ಬೆಳೆಸ್ಕೊಂಡು ಹೋಗಿ ಇದು ನಾವು ಪ್ರಥಮ ನಮ್ಮದು ಸೇವೆ, ದೇವರ ಹೆಸರಿನಲ್ಲಿ ನಮ್ಮ ಸಾರ್ವಜನಿಕರಿಗೆ ಒಂದು ಬಾಯಾರಿಕೆ ನೀಗಿಸುವ ಮುಖಾಂತರ ಪ್ರಥಮ ಸೇವೆಯನ್ನು ನಾವು ಮಾಡಿದ್ದೇವೆ. ಇನ್ನು ಮುಂದೆ ನಮ್ಮದು ಸೇವೆಗಳೇನಿದ್ದರೂ ಪಾಪದವರಿಗೆ ಹೆಲ್ಪ್ ಆಗುವಂಥ ವಿಚಾರದಲ್ಲಿ ನಾವು ಸಮಾಜಮುಖಿ ಸೇವೆಗಳನ್ನು ಮಾಡುವಂಥ ಚಿಂತನೆಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಸ್ಥಾಪಕ ಅಧ್ಯಕ್ಷರ ಬಗ್ಗೆ ಕೂಡ ಮಾತನಾಡಬೇಕು. ಯಾಕಂತ ಹೇಳಿದ್ರೆ ಅವರು ಮೇನ್ ಪಿಲ್ಲರ್ ಇದಕ್ಕೆ. ಅವರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಅವರೊಂದಷ್ಟು ಕೋಟಿಗಳು, ಅದು ಸುಮಾರು ಕೋಟಿಗಳ ಬಡವರಿಗಾಗಿ ಮೀಸಲಿಟ್ಟು ಕೊಟ್ಟಿದ್ದಾರೆ ಇಲ್ಲಿಯವರೆಗೆ. ಅವರಿಗೆ ತುಂಬ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ, ತುಂಬ ಆಸಕ್ತ ಕುಟುಂಬರಿಗೆ ಸಹಾಯ ಮಾಡಿದ್ದಾರೆ. ಅದರಿಂದ ಅವರ ಬಗ್ಗೆ ನಾವು ಯಾವತ್ತಿದ್ರೂ ಅವರಿವತ್ತು ಬಂದಿದ್ದು ನಮ್ಮ ಇಲ್ಲಿಯ ಕುಡ್ಲ ಪುತ್ತೂರು ಘಟಕಕ್ಕೆ ಒಂದು ತುಂಬ ಬಲವಂತಾಗಿದೆ. ಹಾಗೆ ಇನ್ನು ಮುಂದೆ ಅವರ ಸಲಹೆ ಸೂಚನೆವರೆಗೆ ಇನ್ನಷ್ಟು ಕೆಲಸಗಳನ್ನು ನಾವು ಮಾಡಿಕೊಂಡು ಹೋಗ್ಲಿಕ್ಕಿದ್ದೇವೆ. ಬೇರೆ ಕುಡ್ಲ ಅನ್ನುವಂಥದ್ದಿದೆ. ಬೇರೆ ಅಂತ ಹೇಳಿದ್ರೆ ಪೂಜಾರಿಗಳು ಅಂತ ಬರ್ತಾರೆ, ಅವರು ಮಾತ್ರ ಇದ್ದಾರೆ ನಿಮ್ಮ ಸಂಘಟನೆಯಲ್ಲಿ? ಇಲ್ಲ, ಇದೊಂದು ಬಿರುವೇರು ಕುಡ್ಲ ಅಂತ ಹೆಸರು ಹೇಳಿದರೆ ಅದು ಮಂಗಳೂರು ಘಟಕದನ್ನು ನಾವು ಸೇಮ್ ಬಿರುವೇರು ಕುಡ್ಲ ಅಂತ ಹೆಸರು ಬಂದಿದೆ. ಅದರಿಂದ ಇದರಲ್ಲಿ ಮಂಗಳೂರಲ್ಲಿ ಆಗಲಿ ಎಲ್ಲಿ ಎಷ್ಟು ಘಟಕಗಳಿರಲಿ ಇದರಲ್ಲಿ ಕೇವಲ ಪೂಜಾರಿಗಳು ಒಂದು ಜಾತಿಗೆ ಸೀಮಿತವಾಗಿರುವಂಥ ಸಂಘಟನೆ ಅಲ್ಲ. ಹಾಗೆ ಈ ಒಂದು ಸಂಘಟನೆಯಲ್ಲಿ ನಮ್ಮೊಂದಿಗೆ ಎಲ್ಲ ಜಾತಿ ವರ್ಗದವರು ಕೂಡ ಸದಸ್ಯರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಹಾಗೆ ಒಳ್ಳೆ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸಂಘಟನೆ ಜೊತೆ ಎಲ್ಲ ಇತರ ಸಂಘವರು ಸೇರಿಕೊಳ್ತಾ ಇದ್ದಾರೆ. ಆದ್ದರಿಂದ ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾದ ಸಂಘಟನೆ ಅಲ್ಲ. ಅದರಿಂದ ಎಲ್ಲರೂ ಇದನ್ನೊಂದು ತಿಳಿದುಕೊಂಡು ನಮ್ಮೊಂದಿಗೆ ಎಲ್ಲರೂ ಸಹಕರಿಸಬೇಕಾಗಿ ಈ ಮೂಲಕ ಕೂಡ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬೇರೆ ಕುಡ್ಲ ಪುತ್ತೂರು ಘಟಕದ ಕಾರ್ಯದರ್ಶಿಯಾಗಿರುವಂತಹ ಪ್ರವೀಣ್ ಸಣ್ಣಗುತ್ತು ಅಳಿಕೆ ಇವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ಬೇರೆ ಕುಡ್ಲ ಪುತ್ತೂರು ಘಟಕದ ಈ ಒಂದು ಸಂಘಟನೆ ಕೆಲವಾರು ವರ್ಷದಿಂದ ಈ ಒಂದು ಪುತ್ತೂರು ಈ ಒಂದು ಪರಿಸರದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇತ್ತು. ಆದರೆ ಕಳೆದ ಒಂದು 6 ತಿಂಗಳ ಹಿಂದೆ ಮತ್ತೆ ಈ ಒಂದು ಘಟಕವನ್ನು ಪುನರ್ ವಿಂಗಡಿಸಿ, ಅಂದರೆ ಅಧ್ಯಕ್ಷರು ಅದರ ಪದಾಧಿಕಾರಿಗಳನ್ನು ಮತ್ತೆ ನಾವೊಂದು ಸಭೆ ಕರೆದು ಬದಲಾವಣೆ ಮಾಡಿ ಎಲ್ಲ ಹಿಂದಿನ ಸದಸ್ಯರು ಪದಾಧಿಕಾರಿನ ಒಟ್ಟು ಸೇರಿಸಿಕೊಂಡು ಯುವ ಸಮುದಾಯವನ್ನು ಮತ್ತೆ ನಮ್ಮೊಟ್ಟಿಗೆ ಹೆಚ್ಚಿನ ಜನರನ್ನು ಸೇರಿಸಿಕೊಂಡು ಈ ಒಂದು ಸಂಘಟನೆಯನ್ನು ಪ್ರಾರಂಭಿಸಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವದಂತೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರೆಂಬ ಉದ್ದೇಶವನ್ನು ಇಟ್ಟುಕೊಂಡು ಯಾವುದೇ ಒಂದು ಜಾತಿಗೆ ಸೀಮಿತ ಆಗದೆ ಈ ಒಂದು
ಜಾತಿ ಅಂದರೆ ಯಾವುದೂ ಇಲ್ಲ ಇಲ್ಲಿ. ಧರ್ಮ ಅಂದರೆ ಮಾನವೀಯತೆಯ ಧರ್ಮ, ಭಾಷೆ ಅಂದರೆ ಹೃದಯ ಭಾಷೆ. ಈ ಮಾನವೀಯತೆ ಧರ್ಮ ಮತ್ತು ಹೃದಯ ಭಾಷೆ ಅಂದರೆ ಹೃದಯ ಶ್ರೀಮಂತಿಕೆಯಿಂದ ಈ ಸಂಘಟನೆ ಪ್ರತಿ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಒಂದು ಸೇವೆಯಲ್ಲಿ ಅದರ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕು. ಹಾಗೆ ಅದರೊಟ್ಟಿಗೆ ನಮ್ಮ ಧಾರ್ಮಿಕ ಕ್ಷೇತ್ರದ ಈ ಒಂದು ಕಾರ್ಯಕ್ರಮ, ನಮ್ಮ ತುಳುನಾಡಿನ ಶಕ್ತಿ ಅಂದರೆ ಅದು ಉಳ್ಳಾಲ್ತಿ ದೇವಿ. ಆ ಉಳ್ಳಾಲ್ತಿ ದೇವಿ ಮತ್ತು ದಂಡನಾಯಕನ ಈ ಒಂದು ಭೇಟಿಯ ಈ ಸಂದರ್ಭದಲ್ಲಿ ನಾವೊಂದು ಎಲ್ಲ ಸಮಿತಿ ಸದಸ್ಯರು ಒಂದು ಸಭೆಯನ್ನು ಸೇರಿ ಬಂದಂಥ ಎಲ್ಲರಿಗೂ ಬಾಯಾರಿಕೆ ನೀಡುವಂಥ ಕೆಲಸ ಮಾಡುವ, ಹಾಗೆ ಒಂದು ಈ ವ್ಯವಸ್ಥೆಯಲ್ಲಿ ಚಂದಕ್ಕೋಸ್ಕರ ಒಂದು ರಾಜಮಾರ್ಗದಲ್ಲಿ ಅದರ ದ್ವಾರವನ್ನು ನಿರ್ಮಿಸುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಸಂಘಟನೆ ಈಗಾಗಲೇ ಹೊಸತಾಗಿ ನಮ್ಮ ವ್ಯವಸ್ಥೆ ಆದ ಈ ಸಂಘಟನೆ ಇನ್ನು ಮುಂದೆಯೂ ಸಮಾಜದಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯವನ್ನು ಮಾಡಬೇಕೆಂಬ ಉದ್ದೇಶವನ್ನಿದೆ. ಈ ಸಂಘಟನೆಗೆ ಇನ್ನಷ್ಟು ಜನರು ಯುವ ಸಮುದಾಯ ಸೇರಿಕೊಳ್ಬೇಕು ನಮ್ಮೊಟ್ಟಿಗೆ. ಇದು ಇನ್ನೊಮ್ಮೆ ನಾನು ಹೇಳ್ತೇನೆ, ಯಾವುದೇ ಜಾತಿಗೆ ಸಂಬಂಧಪಟ್ಟ ಸಂಘಟನೆ ಅಲ್ಲ, ಎಲ್ಲ ಜಾತಿಯವರು ಸೇರಿ ನಮ್ಮ ಈ ಒಂದು ಸಮಾಜದಲ್ಲಿ ಯುವ ಸಮುದಾಯ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡುವಂಥ ಉದ್ದೇಶದಲ್ಲಿ ಈ ಒಂದು ಸಂಘಟನೆ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲ ಹಿರಿಯರು, ನಮ್ಮ ಪುತ್ತೂರು ಪರಿಸರದ ಎಲ್ಲ ಬಂಧುಗಳು ನಮ್ಮ ಈ ಒಂದು ಸಂಘಟನೆಗೆ ಆಶೀರ್ವಾದ ಇರಲಿ. ಹಾಗೆ ಯುವ ಸಮುದಾಯ ಇನ್ನಷ್ಟು ನಮ್ಮೊಟ್ಟಿಗೆ ಸೇರಿ ಪುತ್ತೂರಿನಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡುವಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ. ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಬೇರೆ ಬೇರೆ ಕುಡ್ಲ ಪುತ್ತೂರು ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಭವಿಷ್ಯತ್ ಪೂಜಾರಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. ವಿಶೇಷವಾಗಿರುವಂತಹ ಸೇವೆಯನ್ನ ನಿಮ್ಮ ಘಟಕದ ಮೂಲಕ ನೀಡ್ತಾ ಇದ್ದೀವಿ. ಸೇವಾ ಹಿ ಪರಮೋ ಧರ್ಮ ಅಂತ ಮಾತಿದೆ. ಅದಕ್ಕೆ ತಕ್ಕಂತೆ ಕಳೆದ ಒಂದು 10 ವರ್ಷಗಳಿಂದ ಹೆಚ್ಚಾಗಿ ಪುತ್ತೂರಿನಲ್ಲಿ, ಮಂಗಳೂರಿನಲ್ಲಿ ಫ್ರೆಂಡ್ಸ್ ಬಾಗ್ ಬಿರೂರು ಕುಡ್ಲ ಅನ್ನಂಥ ಉದಯ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಂಘಟನೆ, ಅದರ ಒಂದು ಘಟಕ ಈಗ ಪುತ್ತೂರಿನಲ್ಲಿ ಆರಂಭವಾಗಿದೆ. ಬಿರೂರು ಕುಡ್ಲ ಪುತ್ತೂರು ಘಟಕ ಅಂತ. ಆರಂಭದಿಂದಲೇ ಒಂದಷ್ಟು ಸಮಾಜಕ್ಕಾಗಿ, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕಾಗಿ ಸ್ವಲ್ಪ ಸರ್ವಸ್ವ ಅನ್ನೋ ಮಾತಿತಕ್ಕಂತೆ ಒಂದಷ್ಟು ಸಮಾಜಕ್ಕೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ ಪುತ್ತೂರಿನ ಮಹತ್ವಬರ ಶ್ರೀ ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಸಂದರ್ಭದಲ್ಲಿ ಬಲ್ನಾಡಿನ ಉಳ್ಳಾಲ್ತಿ ಬರುವಂತಹ ಈ ಒಂದು ಶುಭ ಗಳಿಗೆಯಲ್ಲಿ ಬಂದಂಥ ಎಲ್ಲ ಭಕ್ತರಿಗೆ ಒಂದಷ್ಟು ಪಾನೀಯದ ವ್ಯವಸ್ಥೆ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಒಂದು ದೊಡ್ಡ ಮಟ್ಟದ ಪಾನೀಯದ ವ್ಯವಸ್ಥೆಯನ್ನು ಇಲ್ಲಿ ನಾವು ಆಯೋಜಿಸಿದ್ದೇವೆ. ಈ ಖಾಲಿ ಪಾನೀಯದ ವ್ಯವಸ್ಥೆ ಅಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವಂತಹ ಆ ಒಂದು ವೇದವಾಕ್ಯವನ್ನು ಇಟ್ಟುಕೊಂಡು ಸರ್ವ ಧರ್ಮದ ಸರ್ವ ಜಾತಿಯವರನ್ನು ಸೇರಿಸಿಕೊಂಡು ಒಂದಷ್ಟು ಸಮಾಜ ಸೇವೆಯನ್ನು ಮಾಡುವಂತಹ ಉದ್ದೇಶವನ್ನು ಕೂಡ ನಾವು ಮುಂದಿಟ್ಟುಕೊಂಡಿದ್ದೇವೆ ಮೇಡಮ್. ಬೇರೆ ಬೇರೆ ಕುಡ್ಲ ಪುತ್ತೂರು ಘಟಕದ ವತಿಯಿಂದ ಆಗಮಿಸಿದಂತಹ ಭಕ್ತರಿಗೆ ತಂಪು ಪಾನೀಯದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ತಂಪು ಪಾನೀಯವನ್ನ ಕುಡಿದಂತವರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಿರುತ್ತೆ, ಇದು ಮಾಡಬೇಕು ಅಂತ ಮಾಡಿದ್ದಲ್ಲ, ಪ್ರತಿಯೊಬ್ಬರು ಕೂಡ ಸಂತೃಪ್ತರಾಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು ಅಂತ ಹೇಳಿ ಕಾಳು ಮೆಣಸನ್ನ ಹುಡಿಯನ್ನ ಹಾಕಿದ್ದಾರೆ. ಅದರ ಜೊತೆಗೇನೆ ಕಸ್ಕಸ್, ಇದರ ಜೊತೆಗೇನೆ ಏಲಕ್ಕಿಯನ್ನ ಹಾಕಿ ಕಲ್ಲಂಗಡಿ ಜ್ಯೂಸನ್ನ ಮಾಡಿ ಭಕ್ತರಿಗೆ ನೀಡಲಾಗ್ತಾ ಇರುವಂತದ್ದು. ಪುತ್ತೂರಿನಲ್ಲಿ ಬಿರುಬೇರೆ ಕುಡ್ಲ ಸಂಘಟನೆ ಉತ್ತಮ ರೀತಿಯಲ್ಲಿ ಬೆಳಿಲಿ. ಅದರ ಜೊತೆಗೇನೆ ಬಿರುಬೇರೆ ಕುಡ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು ಉತ್ತಮವಾಗಿರುವಂತಹ ಸಮಾಜಮುಖಿ ಕೆಲಸಗಳನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಇದೀಗ ನಮ್ಮ ಪುತ್ತೂರಿನ ಮಣ್ಣಿನಲ್ಲಿ ಬಿರುಬೇರೆ ಕುಡ್ಲ ಪುತ್ತೂರು ಘಟಕ ಆರಂಭವಾಗಿದೆ. ಇದರ ಮೂಲಕ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ಆಗ್ಲಿ, ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಈ ಒಂದು ಘಟಕದ ಮೇಲೆ ಇರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.